ಅತ್ಯಂತ ಕರ್ನಾಟಕದ ದೃಷ್ಟಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಕರ್ನಾಟಕದ 31 ಜಿಲ್ಲೆಗಳ ಪೈಕಿ 16 ಜಿಲ್ಲೆಗಳನ್ನು ಒಳಗೊಂಡಂತಹ 6 ವಿಧಾನ ಪರಿಷತ್ತಿನ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಕರ್ನಾಟಕದ ವಿಧಾನ ಪರಿಷತ್ತಿಗೆ ಅದರದೇ ಆದಂತಹ ವಿಶೇಷತೆ ಇದೆ. ಸ್ವತಂತ್ರ ಭಾರತ ಸಂವಿಧಾನವನ್ನು ಸ್ವೀಕರಿಸುವುದರ ಮೊದಲೇ 1907ರಲ್ಲಿಯೇ ಇದ್ದಂತಹ ಒಂದು ವ್ಯವಸ್ಥೆ ಇದು. ಮತ್ತು ಈ ವ್ಯವಸ್ಥೆ ಭಾರತದ ಮಟ್ಟದಲ್ಲಿ ರಾಜ್ಯಸಭೆಯನ್ನು ಮಾಡುವುದಕ್ಕೂ ಕೂಡ ಒಂದು ಸ್ಫೂರ್ತಿ. ಇನ್ನೊಂದು ವಿಶೇಷತೆ ಯಾಕೆ ಅಂತ ಹೇಳಿ ಕೇಳಿದರೆ, ಸಮಾಜದ ಕ್ರೀಮಿ ಅಥವಾ ಕೆನೆಪದರಿನ ಚಿಂತಕರು, ಶಿಕ್ಷಕರು ಇವರೆಲ್ಲರನ್ನ ಪ್ರತಿನಿಧಿಸುವಂತಹ ವಿಧಾನ ಪರಿಷತ್. ಆ ಕಾರಣಕ್ಕೆ ವಿಧಾನ ಪರಿಷತ್ತನ್ನು ಚಿಂತಕರ ಚಾವಡಿ ಅಂತ ಹೇಳುವಂತಹ ರೀತಿಯಲ್ಲಿ ಕರೀತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಜೂನ್ 3ನೇ ತಾರೀಕಿಗೆ ನೈಋತ್ಯ ಪದವೀಧರ ಕ್ಷೇತ್ರ ಸುಮಾರು 5.5 ಜಿಲ್ಲೆಗಳನ್ನು ಒಳಗೊಂಡ 30 ವಿಧಾನಸಭಾ ಕ್ಷೇತ್ರ ಒಳಗೊಂಡಂತಹ, ಆ ಕಡೆ ದಾವಣಗೆರೆಯಿಂದ ಈ ಕಡೆ ಮಡಿಕೇರಿಯವರೆಗೆ ಇರುವಂತಹ ಕ್ಷೇತ್ರ ಇದು. ಪಾರಂಪರಿಕವಾಗಿ ಈ ಕ್ಷೇತ್ರವನ್ನು 1988ನೇ ಇಸ್ವಿಯಿಂದ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರವನ್ನು ಕಳೆದ ಬಾರಿಯ ಒಂದು ಚುನಾವಣೆಯನ್ನು ಹೊರತುಪಡಿಸಿದರೆ ಭಾರತೀಯ ಜನತಾ ಪಾರ್ಟಿಗೆ ಪದವೀಧರರು ಮತ್ತು ಶಿಕ್ಷಕರು ನಿರಂತರವಾಗಿ ಬೆಂಬಲವನ್ನು ನೀಡುತ್ತಾ ಬಂದಿದ್ದಾರೆ. ಇವತ್ತು ನಮ್ಮ ತಂಡ ವಿಧಾನ ಪರಿಷತ್ತಿನ ತಯಾರಿ ಮತ್ತು ಆದ ಕೆಲಸಗಳ ಪರಿಶೀಲನೆಯ ಹಿನ್ನೆಲೆಯಲ್ಲಿ ಸುಳ್ಯ, ಪುತ್ತೂರು ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡ್ತಾ ಇದೆ. ಈಗಾಗಲೇ ಎಲ್ಲ ಮತದಾರರ ಸಂಪರ್ಕದ ದೃಷ್ಟಿಯಲ್ಲಿ ಪ್ರತಿ 25 ಮತಗಳಿಗೆ ಒಬ್ಬರಂತೆ ಪ್ರಮುಖರನ್ನು ಮಾಡಿ ವೈಯಕ್ತಿಕ ಭೇಟಿಯ ಜೊತೆಗೆ ಅಭ್ಯರ್ಥಿಯ ಪರಿಚಯ ಪತ್ರದಿಂದ ಒಳಗೊಂಡಂತೆ ಎಲ್ಲ ಸಾಹಿತ್ಯವನ್ನು ತಲುಪಿಸುವಂತಹ ಕೆಲಸ ಅತ್ಯಂತ ವೇಗದಲ್ಲಿ ಪ್ರಗತಿಯಲ್ಲಿದೆ. ನಮಗೆ ವಿಶ್ವಾಸ ಇದೆ, ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಅವರ ಸಮಸ್ಯೆಗಳ ದೃಷ್ಟಿಯಲ್ಲಿ, ಶಿಕ್ಷಣದ ಆಮೂಲಾಗ್ರ ಬದಲಾವಣೆಯ ದೃಷ್ಟಿಯಲ್ಲಿ, ಮೂಲಭೂತ ಸೌಕರ್ಯಗಳನ್ನು ಕೊಡುವ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳು ಕರ್ನಾಟಕದಲ್ಲಿದ್ದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದೆ. ಕಳೆದ 1 ವರ್ಷದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯವರ ಸರ್ಕಾರ ಇದೆ. ಈ ಬಾರಿಯ ಶಿಕ್ಷಣದ ಬಜೆಟ್ ಏನಾದರೂ ಪರಿಶೀಲನೆ ಮಾಡಿದರೆ ಅನಿವಾರ್ಯ ಸಂಗತಿಗಳಿಗೆ ಕೊಡಲೇಬೇಕಾದಂತಹ, ಅಂದರೆ ನಿತ್ಯದ ಅಗತ್ಯಗಳಿಗೆ ಕೊಡಬೇಕಾದಂತಹ ಹಣವನ್ನು ಮೀಸಲಿಟ್ಟಿದ್ದಾರೆಯೇ ಹೊರತು ಶಾಲೆಯ ಮೂಲಭೂತ ಸೌಕರ್ಯದ ದೃಷ್ಟಿಯಿಂದ ಒಳಗೊಂಡಂತೆ ಶಿಕ್ಷಕರ ಕೊರತೆಯನ್ನು ನೀಗಿಸುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಒಟ್ಟು ಇಡೀ ಕರ್ನಾಟಕ ರಾಜ್ಯವನ್ನೇ ಕಳೆದ 1 ವರ್ಷದಿಂದ ನೋಡಿದರೆ ಸಂಪೂರ್ಣವಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ
ಶೂನ್ಯ ಅಂಥೇಳಿ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಾನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಹೇಳ್ತಾ ಇದ್ದೇನೆ, ಕಳೆದ ಬಾರಿಯ ನಮ್ಮ ಪ್ರದೇಶಾಭಿವೃದ್ಧಿ ನಿಧಿಯ 2 ಕೋಟಿ ರೂಪಾಯಿಗಳನ್ನೇ ಕಳೆದ ವರ್ಷದ ಆರ್ಥಿಕ ವರ್ಷದಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಮಾಡುವುದಕ್ಕೆ ಈ ಸರಕಾರಕ್ಕೆ ಸಾಧ್ಯ ಆಗಲಿಲ್ಲ. ಈಗಾಗಲೇ ಕಳೆದ ವರ್ಷ ಮುಗಿದು ಈ ವರ್ಷದ 1 ತಿಂಗಳು ದಾಟಿದರೂ ಕೂಡ ಇನ್ನೂ 1 ನಯಾ ಪೈಸೆ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೀವು ರೈತರ ಕ್ಷೇತ್ರವನ್ನು, ಕೃಷಿ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೆ ರೈತರ ದೃಷ್ಟಿಯಿಂದ ಹೇಳುವುದಿದ್ದರೆ ಕಳೆದ ಚುನಾವಣೆಯಲ್ಲಿ ಅವರು 3 ಲಕ್ಷ ಇದ್ದಂತಹ ಶೂನ್ಯ ಬಡ್ಡಿ ದರದ ಸಾಲವನ್ನು 5 ಲಕ್ಷಕ್ಕೆ ಏರಿಸ್ತೇವೆ ಅಂತೇಳಿ ಹೇಳಿದರು. ಇವತ್ತಿಗೂ ಒಬ್ಬನೇ ಒಬ್ಬ ರೈತನಿಗೆ 5 ಲಕ್ಷ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಕಳೆದ 8 ತಿಂಗಳಿಂದ ಹಾಲು ಉತ್ಪಾದಕರಿಗೆ ಕೊಡ್ತಿದ್ದಂತಹ ಬೆಂಬಲ ಬೆಲೆ ಇವತ್ತಿನವರೆಗೂ ಬಿಡುಗಡೆ ಆಗಲಿಲ್ಲ. ಒಂದೇ ಒಂದು ಶಾಲೆಯ ಹೊಸ ಕೊಠಡಿಯನ್ನು ಮಾಡುವುದಕ್ಕೆ ಈ ಸರಕಾರದಲ್ಲಿ ಅನುದಾನ ಇಲ್ಲ. ಎಲ್ಲ ರೀತಿಯಿಂದಲೂ ಅಭಿವೃದ್ಧಿಯ ಕಾರ್ಯಕ್ರಮಗಳು ಈ ಸರಕಾರ ಆಡಳಿತಕ್ಕೆ ಬಂದ ಮೇಲೆ ಬರೇ ಗ್ಯಾರಂಟಿಯ ಭಜನೆಯನ್ನು ಮಾಡುವುದನ್ನು ಬಿಟ್ಟರೆ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಅಂತ ಹೇಳುವಂಥದ್ದು ಇಡೀ ಜನಸಾಮಾನ್ಯರಿಗೆ ಈಗ ತಿಳುವಳಿಕೆಗೆ ಬರ್ತಾ ಇದೆ. BJPಯ ಸರಕಾರ ಇರುವಾಗ ಕಳೆದ ಬಾರಿ ನಾಗೇಶ್ರವರು ಶಿಕ್ಷಣ ಸಚಿವರಾಗಿದ್ದಾಗ ವಿವೇಕ ಕೊಠಡಿಗಳು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ 40 ಕೊಠಡಿಗಳನ್ನು ಕೊಡ್ತಾಯಿದ್ರು. ಒಂದು ಶಾಲೆಗೆ 2 ಕೊಠಡಿ ಅಂಥೇಳಿ ಆಲೋಚನೆ ಮಾಡಿದರೂ ಕೂಡ ಸುಮಾರು 20 ಶಾಲೆಗೆ ಇವತ್ತು ಕೊಠಡಿಗಳನ್ನು ಕೊಡುವಂತಹ ವ್ಯವಸ್ಥೆ BJP ಸರ್ಕಾರ ಇದ್ದಾಗ ಇತ್ತು. ಪುತ್ತೂರಿನಲ್ಲಿ ನಾನು ಹೇಳುವುದಿದ್ದರೆ ಇಲ್ಲಿ 62 ಕೊಠಡಿಗಳನ್ನು, ವಿವೇಕ ಕೊಠಡಿಗಳನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿಯೂ ಶಿಕ್ಷಣ ಕ್ಷೇತ್ರದ ದೃಷ್ಟಿಯಿಂದ, ಶಿಕ್ಷಕರ ನೇಮಕಾತಿಯ ಬಗ್ಗೆ ಆಗಲಿ, ಅವರ ಸಮಸ್ಯೆಯ ದೃಷ್ಟಿಯಿಂದಾಗಲಿ ಸರಕಾರಕ್ಕೆ ಆಲೋಚನೆ ಮಾಡುವುದಕ್ಕೆ ಹಣವೇ ಇಲ್ಲದಂತಹ ಹಿನ್ನೆಲೆಯಲ್ಲಿ ಇವತ್ತು ಸರಕಾರ ಕೈಕಟ್ಟಿ ಕೂತಿದೆ. ಡಾಕ್ಟರ್ BR ಅಂಬೇಡ್ಕರ್ ಹೇಳುವ ಪ್ರಕಾರ ಈ ಯಾವುದೇ ದೇಶದ ಪ್ರಗತಿಯ ದೊಡ್ಡ ಸೂಚ್ಯಂಕ ಯಾವುದು ಅಂತ ಹೇಳಿ ಕೇಳಿದರೆ ಶಿಕ್ಷಣ ಮತ್ತು ಆರೋಗ್ಯ. ಈ ಎರಡೂ ವಿಭಾಗಗಳಿಗೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ರಾಷ್ಟ್ರದಲ್ಲಿಯೇ ದಾಖಲೆ ಎನ್ನುವ ರೀತಿಯಲ್ಲಿ BJP ಸರ್ಕಾರ ಇರುವಾಗ 2005-6ರಲ್ಲಿ 4800 ಇದ್ದದ್ದು, 800 ಕೋಟಿ ಇದ್ದದ್ದು 2012-13ರಲ್ಲಿ BJPಯ ಸರ್ಕಾರ ಬಂದಾಗ 18,666 ಕೋಟಿ ರೂಪಾಯಿಯನ್ನು ಶಿಕ್ಷಣಕ್ಕಾಗಿ, ಸುಮಾರು 3 ಪಟ್ಟಿಗಿಂತಲೂ ಹೆಚ್ಚಿಗೆ ಹಣವನ್ನು ಶಿಕ್ಷಣಕ್ಕೋಸ್ಕರ ಇಟ್ಟಿದ್ದರು. 191 ಸರ್ಕಾರಿ ಪದವಿ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ 300 ವಿಜ್ಞಾನ, 600 ವಾಣಿಜ್ಯ ವಿಭಾಗಗಳನ್ನು ಆರಂಭ ಮಾಡಿದ್ದರು. 10 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು, 7 ವೈದ್ಯಕೀಯ ಕಾಲೇಜುಗಳು ಯಡಿಯೂರಪ್ಪರ ಸರ್ಕಾರ, BJPಯ ಸರ್ಕಾರ ಇದ್ದಾಗ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಚುನಾವಣೆಯನ್ನು ಪದವೀಧರರು ಮತ್ತು ಶಿಕ್ಷಕರು ಕಾಂಗ್ರೆಸ್ಸಿಗೆ ಸಂದೇಶವನ್ನು ಕೊಡುವ ದೃಷ್ಟಿಯಲ್ಲಿ ಶಿಕ್ಷಣವನ್ನು ಮತ್ತು ಪದವೀಧರರ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆಯಲ್ಲಿ ಈ ಬಾರಿ ಅವರಿಗೆ ಸಂದೇಶ ಕೊಡುವ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಸೂಚಿಸ್ತಾರೆ. ನಾನು ತಮ್ಮ ಮೂಲಕ ಮತ್ತೊಂದು ವಿನಂತಿಯನ್ನು ಮತದಾರರಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. 135
ಶಾಸಕರಿದ್ದಾರೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಏನು ಮಾಡಿದರೂ ನಡೀತದೆ ಅಂತ ಹೇಳುವಂತಹ ದುರಹಂಕಾರ ಇವತ್ತು ಕಾಂಗ್ರೆಸ್ಸಿನ ಸರಕಾರಕ್ಕಿದೆ. ಅದನ್ನು ಅಂಕುಶ, ಆ ಸರಕಾರದ ಜನವಿರೋಧಿ ಧೋರಣೆಗಳಿಗೆ ಅಂಕುಶವನ್ನು ಹಾಕುವ ದಿಕ್ಕಿನಲ್ಲಿ ವಿಧಾನ ಪರಿಷತ್ತಿಗೆ ಪದವೀಧರರು ಮತ್ತು ಶಿಕ್ಷಕರು ಬಲ ಕೊಡಬೇಕಾದಂತಹ ಅವಶ್ಯಕತೆ ಇದೆ. ವಿಧಾನ ಪರಿಷತ್ತಿದ್ದ ಕಾರಣಕ್ಕೆ ವಿಧಾನಸಭೆಯಲ್ಲಿ ಪಾಸಾದಂತಹ, ಅದು ಸಹಕಾರಿ ಬಿಲ್ ಇರಬಹುದು, ದೇವಸ್ಥಾನಗಳ ಬಗ್ಗೆ ಅವರು ಮಂಡನೆ ಮಾಡಿದ ಮಸೂದೆಗಳಿರಬಹುದು, ಇದನ್ನು ಪುನರ್ವಿಮರ್ಶೆ ಮಾಡುವಷ್ಟರ ಮಟ್ಟಿಗೆ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷಗಳಿಗೆ ಬಹುಮತ ಇದ್ದಂತಹ ಹಿನ್ನೆಲೆಯಲ್ಲಿ ಕಳೆದ 1 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ವಿಧಾನ ಪರಿಷತ್ತಿಗೆ ಬಲ ಕೊಡುವಂತಹ ಹಿನ್ನೆಲೆಯಲ್ಲಿ ಶಿಕ್ಷಕ ಮತ್ತು ಪದವೀಧರರು ಈ ಸಮಾಜದ ಒಂದು ಅರ್ಥದಲ್ಲಿ ಜವಾಬ್ದಾರಿಯನ್ನು, ನೇತೃತ್ವವನ್ನು ವಹಿಸುವಂತಹ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಇಬ್ಬರೂ ಅಭ್ಯರ್ಥಿಗಳು JDSನಿಂದ NDA ಅಭ್ಯರ್ಥಿಯಾಗಿ ಭೋಜೇಗೌಡರು ಕಳೆದ ಬಾರಿಯೂ ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಕರ ಸಮಸ್ಯೆಯ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ಲಿ ಹೋರಾಟವನ್ನು ಮಾಡಿದಂಥವರು. ಇನ್ನೊಂದು ಕಡೆಯಿಂದ ಒಬ್ಬರು ಡಾಕ್ಟರ್ ಧನಂಜಯ್ ಸರ್ಜಿಯವರು, ಶಿವಮೊಗ್ಗದವರು, ಸುಮಾರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. 100 ಜನ ವೈದ್ಯರು, 1,000 ಜನ ಸಿಬ್ಬಂದಿಗಳಿರುವಂತಹ ಒಂದು ಆಸ್ಪತ್ರೆಯನ್ನು ನಡೆಸುವಂತಹ ಮತ್ತು ಬಡವರ ಬಗ್ಗೆ ಸಾಕಷ್ಟು ಕಾಳಜಿ ಹೊಂದಿ ಟ್ರಸ್ಟ್ ಮೂಲಕ ಸೇವಾ ಚಟುವಟಿಕೆಯನ್ನು ಮಾಡ್ತಿರುವಂತಹ ಅವರಿಗೆ ಬೆಂಬಲಿಸಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ತಮ್ಮ ಮೂಲಕ ಮತದಾರರಲ್ಲಿ ನಾನು ವಿನಂತಿ ಮಾಡ್ತೇನೆ. ನಮಗೆ ವಿಶ್ವಾಸ ಇದೆ, ಈ ಚುನಾವಣೆಯಲ್ಲಿ 6ಕ್ಕೆ 6 ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ನಾವು ಖಂಡಿತವಾಗಿ ಗೆಲ್ತೇವೆ. ಈಗ ಪದವೀಧರ ಕ್ಷೇತ್ರದಲ್ಲಿ ಬಂಡಾಯವನ್ನು ನಡೆಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಬಂಡಾಯ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಆಗಲಿ, ಲೋಕಸಭೆಯಲ್ಲಾಗಲಿ, ಈ ವಿಧಾನ ಪರಿಷತ್ತಿಗೂ ಅದೇ ಕಾಣಿಸ್ತಾ ಇದೆ. ಯಾಕೆ? ಅದು ವಿಶೇಷವಾಗಿ ಕರಾವಳಿ ಮಲೆನಾಡು, ಬಿಜೆಪಿಯ ಒಂದು ಶಿಸ್ತಿನ ಭಾಗ ಅಂತ ಕರೆಯಲ್ಪಡುವ ಕರಾವಳಿ ಮಲೆನಾಡಲ್ಲೇ ಈ ಥರ ಯಾಕೆ ಆಗ್ತಾ ಉಂಟು? ಬಿಜೆಪಿಯಲ್ಲಿ ಯಾಕೆ ಶಿಸ್ತು ಕಮ್ಮಿ ಆಗ್ತಾ ಇದೆ? ಯಾಕೆ ಅಧಿಕಾರ ಅನುಭವಿಸಿದವರೇ ಬಂಡಾಯ ಹೇಳ್ತಾ ಇದ್ದಾರೆ ಅಂತ? ರಾಜಕೀಯದ ಕ್ಷೇತ್ರ ಈಗ ಗೆಲ್ಲುವ ಪಾರ್ಟಿ ಆದಾಗ ಅವಕಾಶಕ್ಕಾಗಿ ಅಪೇಕ್ಷೆ ಪಡುವವರ ಸಂಖ್ಯೆ ಸಹಜವಾಗಿ ಹೆಚ್ಚಾಗ್ತದೆ. ಆದರೆ ನಮ್ಮ ಜೊತೆಗೆ ವಿಕಾಸ್ ಇದ್ದಾರೆ. ನಮಗೆ ಸಾಕಷ್ಟು ಜನ ಈ ರೀತಿಯಲ್ಲಿ ಅಪೇಕ್ಷೆ ಪಟ್ಟವರು, ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪದವೀಧರ ಕ್ಷೇತ್ರದ ನೋಂದಣಿಯನ್ನೇ ಮಾಡುವಂತಹ ಪ್ರಯತ್ನ ಪಟ್ಟವರಲ್ಲಿ ಅವರು ಒಬ್ಬರು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇರುವಾಗ ಈ ರೀತಿಯ ಒಂದು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ವ್ಯವಸ್ಥೆಗಳು ಇದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ ವ್ಯಕ್ತಿಗಿಂತ ಪಕ್ಷ ಮೇಲೆ, ಪಕ್ಷಕ್ಕಿಂತ ದೇಶ ಮೇಲೆ ಅಂಥೇಳಿ ನಂಬುವ ಪಾರ್ಟಿ ನಮ್ಮದು. ಯಾರೇ ಬಂಡಾಯ ನಿಂತರೂ ಕೂಡ BJPಯ ಮತದಾರರು, BJPಯ ಕಾರ್ಯಕರ್ತರು ಪಕ್ಷದ ಜೊತೆಗೆ ನಿಂತು ಖಂಡಿತವಾಗಿ ಕೆಲಸ ಮಾಡ್ತಾರೆ ಮತ್ತು ಆ ದೃಷ್ಟಿಯಲ್ಲಿ ಗೆಲ್ಲುವ ಪ್ರಯತ್ನ ಮಾಡ್ತಾರೆ. ನೋಡಿ, ಒಮ್ಮೊಮ್ಮೆ ಕೆಲವೊಂದು ಏನು ವಿಕೃತಿಗಳು ಬಂದಾಗ ಅದನ್ನು ಸರಿ ಮಾಡುವ ದೃಷ್ಟಿಯಲ್ಲಿ ಖಂಡಿತವಾಗಿ ಪ್ರಯತ್ನ ಮಾಡ್ತಾರೆ. ತುಂಬ ಕಡೆ ಈ ರೀತಿಯ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಕೆಲವರು ನಿಂತಿದ್ದರು. ಅವರನ್ನು ಮನವೊಲಿಸಿ ಅವರನ್ನು ಅವರು ಸ್ಪರ್ಧೆಯಿಂದ ಹಿಂದೆ ಸರಿಯುವಲ್ಲಿ ಸಫಲ ಆಗಿದೆ. ಇಲ್ಲಿ ಒಬ್ಬರು ಮಾತ್ರ ಆ ರೀತಿಯಲ್ಲಿ ಸ್ಪರ್ಧೆಯನ್ನು ನೀಡ್ತಾ ಇದ್ದಾರೆ. ಸ್ಪರ್ಧೆ ನೀಡಿದವರು ಹೇಳ್ತಾ ಇದ್ದಾರೆ, ನಾನು ಗೆಲ್ತೇನೆ ಮತ್ತೆ ಜಗದೀಶ್ ಶೆಟ್ಟರ್ ಮಾದರಿಯನ್ನು ಕಣ್ಣ ಮುಂದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಚುನಾವಣೆಯ ಸಂದರ್ಭದ ಮಾತುಗಳದು. ಒಬ್ಬ ವ್ಯಕ್ತಿಯಾಗಿ 30 ವಿಧಾನಸಭಾ ಕ್ಷೇತ್ರವನ್ನು ಒಂದು ಸಂಘಟನೆಯ ಬಲ ಇಲ್ಲದೆ ಮತ್ತು ಸಂಘಟನೆಗೆ ವಿರುದ್ಧವಾಗಿ ನಿಂತು ನಾನು ಗೆಲ್ತೇನೆ ಅಂತ ಹೇಳುವಂಥದ್ದು
ಖಂಡಿತವಾಗಿ ಅದು ಸಾಧ್ಯ ಆಗೋದಿಲ್ಲ. ಮತ್ತು ಮತದಾರರು ಸಮರ್ಥ ಇದ್ದಾರೆ. ಮತದಾರರು ಅವರ ಮತವನ್ನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಗೆ ಕೊಡ್ತಾರೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 19,971 ಮತಗಳು ಪದವೀಧರ ಕ್ಷೇತ್ರದಲ್ಲಿ, 71. ಪುತ್ತೂರು ತಾಲೂಕಿನಲ್ಲಿ 2,520 ತಾಲೂಕು ಪುತ್ತೂರು ತಾಲೂಕು, ವಿಧಾನಸಭಾ ಕ್ಷೇತ್ರ ಅಲ್ಲ. ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 3,000. ನೋಡಿ, ಬಹಳ ಸಂಘಟನೆ ಬೆಳೆಯುತ್ತಾ ಇರುವ ಹಾಗೆ ಅಧಿಕಾರದ ಹೊಸ್ತಿಲಿಗೆ ಬಂದಾಗ, ಅಧಿಕಾರದಲ್ಲಿ ಇರುವಾಗ ವೈಯಕ್ತಿಕ ಆಕಾಂಕ್ಷೆಗಳು ಹೆಚ್ಚಾದಾಗ ಅವರಿಗೆ ಅದನ್ನು ಜೀರ್ಣ ಮಾಡಲಿಕ್ಕೆ ಕಷ್ಟ ಆದರೆ, ನೀವು ನೋಡಿ ಬಂಡಾಯ ಮಾಡ್ತಿರೋರು ಯಾರೂ ಕೂಡ ಕಾರ್ಯಕರ್ತರಲ್ಲ, ಯಾರು 2-3 ಬಾರಿ ನಿಂತವರೇ, ಅನುಭವಿಸಿದವರೇ. ಹಾಗಾಗಿ ಇಂಥದ್ದನ್ನು ಈಗಿನ ದಿವಸಗಳಲ್ಲಿ ಇದನ್ನು ಎದುರಿಸಿಯೇ ಚುನಾವಣೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ವಿಧಾನಸಭಾ ಕ್ಷೇತ್ರದಲ್ಲಿ 897. ಹೌದು, ವಿಧಾನಸಭಾ ಒಟ್ಟು ಜಿಲ್ಲೆಯಲ್ಲಿ 20,000 ಚಿಲ್ಲರೆ ಇಡೀ ಕ್ಷೇತ್ರದಲ್ಲಿ. ಯಾವುದು 5.5 ಜಿಲ್ಲೆಯಲ್ಲಿ 20,000. ಹೌದೌದು, 23,000 ಟು ಬಿ ಎಕ್ಸಾಕ್ಟ್. 7,000 ಜಿಲ್ಲೆಯಲ್ಲಿ. ಶಿಕ್ಷಕರ ಕ್ಷೇತ್ರದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 7,500 ಬರುತ್ತೆ. ಈ ಮತದಾರರ ಪ್ರಮಾಣವನ್ನು ಹೆಚ್ಚಿಸಿ ಈ ಪದವೀಧರ ಇರ್ತಾರಲ್ಲ, ಅವ್ರನ್ನ ಹೇಗೆ ಮನವೊಲಿಸ್ತಾ ಇದ್ದೀವಿ? ವೈಯಕ್ತಿಕವಾಗಿ ಸಂಪರ್ಕ ಮಾಡ್ತಾ ಇದ್ದೇವೆ ಮತ್ತು ಮತದಾನದ ದಿನ ಅವರು ಬಂದು ಮತದಾನ ಮಾಡುವ ರೀತಿಯಲ್ಲಿ ಅವರ ಮೊಬೈಲ್ ನಂಬರಿಂದ ಹಿಡ್ಕೊಂಡು ಪ್ರತಿಯೊಬ್ಬ ಮತದಾರರನ್ನು ಗಮನಿಸುವ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕರ್ತರು ಪ್ರಯತ್ನ ಪಡ್ತಾರೆ. ಮತ್ತು ಬಹಳಷ್ಟು ದೊಡ್ಡ ಭಾಗ ಅದರಲ್ಲಿ ನಮ್ಮ ಪಕ್ಷದ ಪ್ರಯತ್ನದಿಂದಾಗಿಯೇ ಎನ್ರೋಲ್ ಆಗಿರುವಂಥವರು. ಪದವೀಧರರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 3,101 ವಿಧಾನಸಭಾ ಕ್ಷೇತ್ರ ತಾಲೂಕು ಆಗುವಾಗ ಮುಗಿಸೋಣ. ಧನ್ಯವಾದ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.